ಅಣ್ಣಯ್ಯ ಈಗ ನಮ್ಮನ್ನು ಕಾಣುವಾಗ ನಿನಗೆ ಆಶ್ಚರ್ಯವಾಗಬಹುದು. ಅದೆಷ್ಟೋ ದೂರದಿಂದ ಈ ಕಡೆಗೆ ಬಂದವರಿದ್ದೇವೆ. ಬರುವಂತಹ ಹೊತ್ತಿನಲ್ಲಿ ಬಹಳಷ್ಟು ದಣಿದವರಿದ್ದೇವೆ, ಬಸವಳಿದ್ದೇವೆ, ಬಾಯಾರಿ ಬಂದಿದ್ದೇವೆ, ಬೆಂಡಾಗಿದ್ದೇವೆ. ಹಾಗಲ್ಲವಪ್ಪ, ನೀರಡಿಕೆಯಾಗುತ್ತಾ ಇತ್ತ ಇಜ್ಜಿ ಈ ಸರ್ತಿದ ಆಲ ಇಜ್ಜಿ ಹಾಗಲ್ಲ, ಬಾಯಾರಿಕೆಯಾಗುತ್ತಾ ದಣಿದವರಿದ್ದೇವೆ. ಕುಡಿಯುವುದಕ್ಕೆ ಸಿಯಾಳವನ್ನು ತೆಗೆದುಕೊಡುವೆಯಾ ಅಣ್ಣಯ್ಯ? ಬೊಂಡ ಬೊಂಡ ಹೂವನ್ನು ತೋಜುಲತ್ತ ನಿನ್ನವೇತ ದೂರ ನಡತ ಬತ್ತನಕ್ಲ ಅಪ್ಪೆಲಕ್ಲಿಗೆ ಬಾಜೆಲ್ಲ ಆತಂದು ಬಾಜೆಲ್ಲ ಬೋಡಾದ ಬೊಂಡ ಬೋಡು ಬೊಂಡದ ಎತ್ತುಕೋರ್ವಣ ಬೊಂಡದ ಎತ್ತುಕೋರ್ವಣ ಬೊಂಡ ಏನ ಎನ್ನ ತೋಟದ ಬೊಂಡ ನಿನ್ನ ತೋಟದ ಬೊಂಡ ಏನಿಡ್ದವರ ನಿನ್ನಡಕೆಯನ್ನ ಅಂದ ಕೊರ್ಪು ಜನ ಬೊಂಡ ಬೊಂಡವು ಬಿಲೆ ಎತ್ತನ್ನು ನಿಕ್ಲೆ ಎತ್ತುಂಡ ನಿಕ್ಲೆ ಬೊಂಡ ಅವರು ನಿಕ್ಲೆ ಮೇಲೆ ಅಪಗಾಡ ಇರಬೇಡಯ್ಯ ಎದುರಬೇಡ. ಒಂದಂತೂ ಸತ್ಯ, ನೀನು ಕೊಡದೇ ಇದ್ದಲ್ಲಿ ಗುಳಿಗ ಬಿಡುವವನಲ್ಲ. ಗುಳಿಗೆ ಅವಳಲ್ಲ ಇತ್ತ ಅಪ್ಪೆಲ್ಲ ಕೇಂದ್ರ ಬಂಡ ಕೊರಡೊಂದು ಈ ಕೊರಿಯರ ತಯಾರಿದ್ದ ಏನೇರು ಗೊತ್ತುಂಡ ಅಕಲ ಒಟ್ಟಿಗೂ ಬತ್ತನ ಗುಳಿಗೆ ಗುಳಿಗೆ ಅನ್ನು ಬಂಡ ದಾದ ಅನ್ನು ಬರ್ಪಣ ನಿಕ್ಕು ಗೊತ್ತುಂಡ ತೂಲಂದ ಅಲ್ಲು ತೂಲ ತಾರೇನ ತೂಲ ದಾದ ಅಂತ ಗೊತ್ತಾಂಡ ಬೂರೊಂದುಂಡು ಬೊಂಡ ಮಾತ್ರ ಕೆಂದೆಲ್ಲ ಬೂರೊಂದು ಹಾ ಐದು ಬಂಡ ಒಂದುಲ್ಲೇ ನಾನು 400 ದೃಷ್ಟಿ ಪಾಡಿರ ಬಿಡೋಡಿಸಿ ಅಪ್ಪೆಲ್ಲಿಗೆ ಬಾಜೆ
ಎಲ್ಲ ಬಾರಿ ಗೊತ್ತಿಲ್ಲ ಅದ್ಯಾಕೋ ಅಣ್ಣಯ್ಯ ಕೊಡುವಂತ ಹೊತ್ತಿನಲ್ಲಿ ಗುಣುಗುಣು ಎಂಬುದಾಗಿ ಮಾತನಾಡ್ತಾ ಇದೆಯಲ್ಲ. ಗುಣಗುಣ ಅಂಡ ಎಲ್ಲ ದೊಡ್ಡ ನಿಕ್ಲ ಬರ್ತದೆ ಈ ಹೊತ್ತು ಕೆನ್ನ ಕೊರಂದೆಲ್ಲ ಮುಟ್ಟಿಯಲ್ಲ ಇಲ್ಲ ಜೊತೆ ಸಾತ್ವಿಕ ಗುಣಭರಿತರಾದಂತ ನಮ್ಮ ಜೊತೆಯಲ್ಲಿ ತಮೋ ಗುಣಭರಿತಳಾಗಿ ನೀನು ಬರುವುದಕ್ಕೆ ಸಾಧ್ಯವಿಲ್ಲ, ನೀನು ಬರಲಾರದು. ಪರಮೇಶ್ವರಿ ಆಗುವುದಿಲ್ಲಕ್ಕೂ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆದ್ರೆ ಪಯಣಿಸುತ್ತಾ ಸತಿಹಿತ್ಲು ಎನ್ನುವಂತಹ ಕ್ಷೇತ್ರಕ್ಕೆ ಬಂದಾಗಲಿ ಇಲ್ಲಿನ ಪರಿಸರವನ್ನು ಕಂಡು ಮನಸ್ಸಿಗೆ ಇನ್ನೊಂದು ರೀತಿಯಂತ ಸಂತೋಷವಾಗುತ್ತಾ ಉಂಟು. ಹಾಗಾದ್ರೆ ಇವನು ಕುಡಿದಿಂದ ಕೊಟ್ಟಂತಹ ಸಿಯಾಳ ಪ್ರದೇಶದಲ್ಲಿ ನಾನು ನೆಲೆಗೊಳ್ಳಬೇಕು, ಸಸಿಹಿತ್ಲು ಕ್ಷೇತ್ರದ ಭಗವತಿಯಾಗಿ ನೆಲೆಗೊಳ್ಳಬೇಕು ಎನ್ನುವ ಹಾಗೆ ಸಂಕಲ್ಪಿಸಿಕೊಂಡವಳೆ ಹೌದು. ಹಾಗಾಗಿ ನಾ ಇಲ್ಲೇ ಇನ್ನು ಮುಂದಕ್ಕೆ ಭಗವತಿಯಾಗಿ ನೆಲೆಗೊಳ್ಳುತ್ತೇನೆ. ಆದರೂ ಒಂದು ಏನು, ಇಲ್ಲಿಯವರೆಗೂ ಜೊತೆಯಾಗಿದ್ದವು ಇನ್ನು ಮುಂದೆ ನಾನು ನಿನ್ನನ್ನು ಕಾಣುವ ಬಗ್ಗೆ ನನ್ನ ಬಗ್ಗೆ ಏನು ಕಾಣುತ್ತಾ ಇದ್ದೀಯ? ಮುಂದಕ್ಕೆ ನಾನು ಇದೇ ಪರಿಸರದಲ್ಲಿ ನೆಲೆಯಾಗುವವಳಿದ್ದೇನೆ. ಮುಂದಕ್ಕೆ ನಾನು ಸುತ್ತಳದಲ್ಲಿ ನೆಲೆಯಾಗುವಂತಹ ಸಂದರ್ಭದಲ್ಲಿ ನನ್ನನ್ನು ನಂಬಿಕೊಂಡು ಬರುವಂತಹ ಭಕ್ತರು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ನಿನ್ನ ಬಳಿಯಿಂದ ನನ್ನ ಕಡೆಗೆ ಒಂದು ಹಾಳೆ ಹಿಂಗಾರ, ಒಂದು ಗಂಧ ಅಷ್ಟೇ ಅಲ್ಲ ಎಣ್ಣೆ ನನ್ನ ಸನ್ನಿಧಾನಕ್ಕೆ ಒಪ್ಪಿಸತಕ್ಕದ್ದು. ಆ ಹೊತ್ತಿನಲ್ಲಿ ನನ್ನಿಂದ ಗಂಧ ಪ್ರಸಾದವನ್ನು ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತೇನೆ. ಅಷ್ಟೇ ಅಲ್ಲ, ನನ್ನ ಹಿಂದಕ್ಕೆ ಜಾತ್ರಾ ಮಹೋತ್ಸವದಿಂದ ಭೇಟಿಯಾಗೋಣ. ಅಷ್ಟೇ ಅಲ್ಲ, ಒಮ್ಮೆ ಆಲಿಂಗನವನ್ನೊಮ್ಮೆ ಮಾಡಬೇಕೆನ್ನುವಂತ ಮನಸ್ಸಾಗುತ್ತಾ ಉಂಟು. ಆಲಿಂಗಿಸೋಣ. ಸರಿ ಸರಿ ಹೋಗಿ ಬರ್ತೇನೆ. ಅಪ್ಪೆ ಎಲ್ಲ ಒಂಜಿ ಪಾತ್ರಪ್ಪೆ ಭಗವತಿ ನೆಲೆಯಾಗುವಂತ ಹೊತ್ತಿನಲ್ಲಿ ನಿನ್ನ ಮುಖವನ್ನೇ ಗಮನಿಸಿದವಳು ನಾನು. ಅಂದಪ್ಪೆ ಆಶ್ಚರ್ಯವಾಗುತ್ತಾ ಉಂಟು. ಉಳಿಗಾಕ್ಯ ಏನೋ ಮಾತನಾಡುವುದಕ್ಕಿದೆಯಲ್ಲ ಅಂದಪ್ಪೆ ಹೇಳಯ್ಯ. ಅಪ್ಪೆ ಭಗವತಿ ಅಪ್ಪೆ ಒಂದೇ ಈ ಜಾಗಡ ನೆಲೆ ಎಂಕಲ ಈ ಜಾಗಡ ನೆಲೆ ಹೊಡೆದು ಅನ್ಪಣ ಆಸೆ ಒಂದುಂಡಪ್ಪೆ ಎಂಕೊಂಜಿ ದಯ ಮಲ್ತು ಕೊರಡಪ್ಪ ಈ ಜಾಗಡ ನೆಲೆ ಅವರ ಭಗವತಿಯ ಜೊತೆಯಾಗಿ ಗುಳಿಗನು ನೀನು ನೆಲೆಯಾಗುವವನಿದ್ದೆ. ಅಂದಪ್ಪೆ ನಿನಗೆ ಶುಭವಾಗಲಿ. ಈತು ಬುರ ಬೊಂಡ ಕೊಡ್ದು ಪರ್ದು ಬಲದು ಬಂಡ ಕೊರಿಯ ಅಪ್ಪೆಗೆ ಮಾತ್ರ ಬಂಡ ಕೊರಿಯ ಎಕ್ಕಾವಡು ಬಂಡ ಮೂರನೇ ತೋಂಜ ಮಾರ ಎಲ್ಲ ಆತು ಕೂರ್ದು ಹಾಲಾದು ಕೊಡು ಬೊಂಡ ತೆತ್ತು ಕೊರಡಿ ತೆತ್ತು ಕೊಡು. ಹಾ ದಾಯ ಬಂದ್ರಕೇನ ಭಗವತಿ ಅಪ್ಪೆ ಈ ಜಾಗದ ನೆಲೆ ಆತೇರಿ ಅಂಚನೆ ಯಾನ್ಲ ಒಂದೇ ಜಾಗದ ನೆಲೆ ಆವಂದುಲ್ಲೆ ಅದು ಒಂದೇ ಜಾಗದ ನೆಲೆ ರೀತಿ ಏನು ಮಾರ ಪಕ್ಕಡೆ ಏನು ಗುಳಿಗೆ ಒಂಜಿ ಪಾತ್ರ ಒನ್ಪೆ ಈ ಏನ ಕಟ್ಟದ ನಮ್ಮೊಂದು ಬತ್ತನಂಡ ನಿನ್ನ ಬುಡತಿ ಜೋಕ್ಲೆಗೆ ಯಾನುಳ್ಳೆ ಅವು ಮೂರ್ದು ಕತ್ತಿ ಬನಿ ಇದು ಬಡ್ಡದು ಒಂದು ಬನಿದು ಬರ್ತಾ ಉಂಟು ಹೆಂಚಿನವನ್ನೇ ನಿನ್ನ ಬುಡತಿ ಜೋಕ್ಲೆಗೆ ಯಾನುಳ್ಳೆ ಅಂಚತ್ತು ಬಣ್ಣ ಪಾತಿರ ಈ ಏನ ನಮ್ಮೊಂದು ಬಲ ಯಾನ್ ದಾಯಿ ನಂಬೋಡು ಏನೇರಂದು ಗೊತ್ತಾಯಿದತ್ತ ನಿಕ್ಕ ಅದು ಎಂಚಿನ ಗುಳಿಕೆ ಅವ ನೆಚ್ಚ ಬತ್ತದಿಂಚ ನಿಂಗವೇ ನಿನ್ನನೆ ಗುಳಿಗೆ ನಂದ ಈ ಬಲ್ಲೆಕೊಂಡು ನಿಂಗನ ಗುಳಿಗೆ ಅತ್ತೆ ಕೈಲಾಸ ಹೊಡೆದು ಜತ್ತು ಬತ್ತನಾಯಿ ಈಶ್ವರ ದೇವರನ್ನ ಆಜ್ಞೆ ಪ್ರಕಾರ ಭೂಲೋಕೋ ಜತ್ತು ಬತ್ತನಾಯಿ ಈಶ್ವರ ದೇವರನ್ನ ಆಜ್ಞೆನ ಅಂದ ತೋಜೋಡು ನಿಖಲ್ಲೆಕ್ಕು ನಿಪ್ಪೆ ರಾಪು ಜಕ್ಲೆಕ್ಕು ಇದ್ದ ಎನ್ನನ್ನು ನಂಬೋಡು ಅಂಚನೆ ಎಂಕು ವರ್ಷ ಕೋಲ ಪರಕ್ಕೆ ನೇಮ ಪುರೋಡು ನಿಕ್ಕು ವರ್ಷ ಕೋಲ ಕಟ್ಟು ನೀಡಿದ ಆನೆ ಮೂರು ಕೋಲ ಕಟ್ಟು ಕೋಲ ಕೊರಡು ವರ್ಷ ಕೊರಡ ಕೋರಿ ಅಗೆಲ ಸೇವೆ ನೆತ್ತೆರದ ಸೇವೆ ಕೊರಡು ಕೋರಿಲ್ಲ ಪೂಂಜೆ ಪೂಂಜೆ ಅವಡು ಅವಳ ಎಲ್ಲೆ ಪೂಂಜೆ ಅತ್ತೆ ಕೆಲೆ ಪುನಃ ಪೂಂಜೆ ಅವು
ಇತ್ತೆ ಮಾತೆಲ್ಲವೇನ ಕೆಲಪ್ಪನೇ ಓಡು ಅಂದು ಕೆಲಪ್ಪನಾಪು ಜಡ ಕೆಲಪ್ಪುಲ ಪುಂಜೆ ಬರ್ರಿ ಬಂಡ ಊರದಿದ್ದು ಅಗೆಲು ಕೊರಡು ಅಂತ ಬೊಕ್ಕ ಬೊಕ್ಕ ನಿನ್ನ ಒವ್ವೇ ಕಷ್ಟಗುಲ ನಿನ್ನ ಬೆರಿಸಾಯವಾದ ಏನಿಲ್ಲ ಇತ್ತು ಮಾತ ಕೊರೋದು ಇತ್ತ ಕೊರಿ ಬಂಡ ಅವು ಮಾತಾಡು ಬೇತದಲ್ಲ ಬರ್ತಾರೆ ಅಂಚತ್ತೆ ನಿಕ್ಕಿ ಎನ್ನ ಮಿತ್ತು ನಂಬಿಕೆ ಭಕ್ತಿ ಜತ್ತ ನಂಬಿಕೆ ಬರೋಡ ನಂಬಿಕೆ ಬರೋಡ ಅವಿತ ಬರ್ರ ಐತಿ ಅವು ಬರು ಅಯ್ಯೋ ಬರ್ತಿ ಎಂಚ ಹುಳಿಗಾಣ ಬೆಟ್ಟೆ ಎಂಚ ಬೆಟ್ಟೆ ಎಂಚಿನ ಮಾರೇನ ಸೊಂಟ ಎಲ್ಲರನ್ನೇ ಉಂಡಬೇಕು ಏತನ್ನ ಆಕುಲ ಬೀದಾಡ್ತಿರ್ತಾರೆ ದೂರ ಹಾಕುವೆ ಅಂದ ಹಾ ದೂರ ಹಾಕಿಂದ ಹುಳಿಗಾಣ ಬೆಟ್ಟೆ ಎಂಚ ಅದು ಗೊತ್ತಾಂಡೆ ಬೆಟ್ಟು ಗೊತ್ತಾಂಡೆ ಹಾ ನಗರೆಲ್ಲ ಹಾಕೊಟ್ಟಿಲ್ಲ ಅಂದ ಎಂಕೆ ತಡೆಯದೆ ಅಪ್ಪಗ ಎನ್ನ ಕಾರ್ಮಿಕ ನಾನೆಂದು ಗೊತ್ತಾಂಡು ಕೊಂಡು ದೊಡ್ಡ ಮುಂಡು ಪಡವತ್ತ ಹಾ ಈ ಗಡಿ ಬಿಡಿ ಮಾಡ್ಕೊಡ್ಸಿ ಹಾ ನನ್ನ ಒಂದು ಬೆಟ್ಟು ಬಾಟಿದ್ದು ಮುಳಿಗೆ ಎತ್ತಾವೆ ಎತ್ತಾವ ಮೆಲ್ಲ 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 ತಿನ್ನೋದು ಇಟ್ಕೊಡ್ಸಿ ಮಾತ್ರ ಗಿಂಡತ್ತ ಹಾ ಈತೈಕೆ ಈತು ಬರೋದು ಕೊಂಡ ಅಪ್ಪಗೆ ಎಂಚ ಕೊರಿಯ ಅಂಚನೆ ಕೈತ್ಯ ಕೊರ್ನ ಮೆತ್ತ ಸಾಲ ಮಾಡ್ತಿದ್ದಾನ ಹಾ ಇಲ್ಲ ಎಂಕಾಪುಡು ಅವು ಅಪ್ಪಗೆ ಆಪುಜಿಂದಾತೆ ಎಂಕ ಯಾಪಲಂಚನ ಬಂಡನ ಕೆತ್ತದು ಒಟ್ಟ ಮಾಡ್ತಾ ಇದೀವಳು ಹಾ ಇಲ್ಲ ಒಟ್ಟ ಕೆತ್ತಿ ಬರ್ತು ಬರ್ತು ಕತ್ತಿ ಹಾ ಇನ್ನ ಬೋರ್ಡ್ ಮಾಡಿ ನಾನು ಕೆತ್ತಿ ಅವು ಕತ್ತಿ ಮಕ್ಕ ಹೊರ್ಕೊಳ್ಳ ಜನ ಯಾರೇ ಬರೋದು ಕುಟೆ ಮಾಡಿ ಕಡೆ ಹಿಡಿದು ಕೆತ್ತೋಡು ಈ ಕಡೆ ಎತ್ತು ನಮ್ಗೆ ಕೊಡ್ತಾರೆ ಯಾನ ಅವತಾರ ಉಂಟು ಗುಡಿಗಾಗಿ ಎಬ್ಬರ ಬಂಡ ಕೆತ್ತನ ಕಡೆ ಹಿಡಿದು ಕೆತ್ತದು ಕೊರೋಡು ಕೊಡಿ ಹಿಡಿದು ಹಾಪಿಜಿ ಅಂದ ಹಾ ಕಡೆ ಹಿಡಿದು ಕೆತ್ತೊಂಡು ನಾವು ಏನೇ ಇತ್ತ ಅಂತ ಬರ್ತಾನೆ ನಿಮ್ಗಳು ಅಂದೋದಿಲ್ಲ ನಾನೊಂಜಿ ಒಂಜಿ ಬಂಡತ್ತು ಓಡ ಮಿತ್ತು ಆಸೆ ಒಂದ ಎನ್ನ ಈತ ನಿಂಗಾಗಿದ ಅದು ನಿಕ್ಕಬೋಡ ನೇರದಪ್ಪ ಅದು ಗೊತ್ತ ತೂಡ ಅವು ಇದು ಅವನಿಕ್ಕು ಗಿರ ನನ್ನ ಬಿರ ಮಾಡ್ಬೇಡ ಅವು ಬರೀ ಪೂರ ಬದಿಯ ಸ್ವೀಕ
ಮಲ್ಪ ಓ ಸ್ವೀಕಾರ ಮಲ್ಪ ಮತ್ತೆ ಆ ನಮ್ನ ರೆಬ್ಬ ಇದು ಎಂಚಿನ ಸ್ವೀಕಾರ ಅಂತ ಸ್ವೀಕಾರ ಮಲ್ಪ ನಾನು ತುಂಬಾಗ ಹೆಣ್ಣು ನಮ್ಮೊಂದು ಬರ್ತನ ನಿನ್ನ ಕುಟುಂಬ ಸಂಸಾರ ಈ ನೆನಪಿನ ಕಾರ್ಯಕ್ಕೂ ಬೆರೆಸಾದ ಸಸಿತ್ವದ ಕೊಡುಗೆಲ್ಲ ನಂಬರು 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 ಉಳ್ಳಾರತ್ತ ಎಂತ ಮಾಡ್ಲಿಕ್ಕ